ದೇವಸ್ಥಾನಗಳು ದೈವಸ್ಥಾನಗಳು ನೆಲೆಗೊಂಡಂತಹ ಬೀಡು. ಬನ್ನಿ ವೀಕ್ಷಕರೇ, ಇವತ್ತು ನಾವು ಉಡುಪಿ ಜಿಲ್ಲೆಯಲ್ಲಿರುವಂಥ ಕಡಿಯಾಳಿ ಇಲ್ಲಿ ಇರುವ ಮಹಿಷಮರ್ದಿನಿ ದೇವಸ್ಥಾನದ ಸನ್ನಿಧಾನದಲ್ಲಿ ಇವತ್ತು ನಾವಿದ್ದೇವೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಟೀಕೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ महिषासुर मर्दिनि रम्यक पर्दिनि शैलसुते सुरवर वर्षिणि दुर्धर धर्षिणि दुर्मुखमर्षिणि हर्षरते त्रिभुवन पोषिणि शङ्कर तोषिणि कल्मषमोषिणि घोषरते तनुजनि रोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते. ಸಾವಿರಾರು ವರ್ಷ ಇತಿಹಾಸ ಇರುವ ಮಹಿಷಮರ್ದಿನಿ ದೇವಸ್ಥಾನಕ್ಕೆ ತನ್ನದೇ ಆದ ಒಂದು ಕಾರಣಿಕತೆ ಇದೆ. ಇವತ್ತು ಇಲ್ಲಿ ಚಂಡಿಕಾ ಹೋಮವನ್ನು ಶ್ರೀಯುತ ಭಾಸ್ಕರ ಶೇರಿಗಾರ್ ಅವರ ಕುಟುಂಬದ ನೇತೃತ್ವದಿಂದ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಬನ್ನಿ ವೀಕ್ಷಕರೇ, ಇವತ್ತಿನ ದೈವ ದೇವರು ಸಂಚಿಕೆಯಲ್ಲಿ ಏನೆಲ್ಲ ಕಾರ್ಯಕ್ರಮವಿದೆ, ವಿಶೇಷತೆ ಇದೆ, ಇವೆಲ್ಲವನ್ನ ನೋಡಿಕೊಂಡು ಬರೋಣ ಇವತ್ತಿನ ದೈವ ದೇವರು ಸಂಚಿಕೆಯಲ್ಲಿ. ಪರಶುರಾಮ ಸೃಷ್ಟಿಯ ಭಾಗ ಎಂದೇ ಕರೆಯಲ್ಪಡುವ ಉಡುಪಿಯಲ್ಲಿ ಪ್ರಸಿದ್ಧ ದೇವಾಲಯಗಳಿವೆ. ಅದರಲ್ಲಿ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನ ಕೂಡ ಒಂದು. ಈ ದೇಗುಲ ಪ್ರಸಿದ್ಧ ಇತಿಹಾಸವನ್ನ ಹೊಂದಿರುವ ಒಂದು ಸುಂದರ ದೇವಾಲಯ. ಕಡಿಯಾಳಿ ಮಹಿಷಮರ್ದಿನಿ ಶಕ್ತಿ ದೇವತೆಯೂ ಹೌದು. ಅಮ್ಮ, ನಾವು ಕಷ್ಟದಲ್ಲಿದ್ದೇವೆ, ಸಹಾಯ ಮಾಡು ಎಂದು ಭಕ್ತಿಯಿಂದ ಬೇಡಿಕೊಂಡರೆ ಸಾಕು, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಳಿತು ಮಾಡುವ ಮಾತೆ ಇವಳು. ನಂಬಿದ ಭಕ್ತರಿಗೆ ಅವರ ಸಕಲ ಇಷ್ಟಾರ್ಥಗಳನ್ನ ಈಡೇರಿಸುವ ಮಹಾತಾಯಿ ಇವಳು. ऐशतखण्ड विखण्डित रुण्ड वितुण्डित शुण्ड गजाधिपते रिपु गज गण्ड विदारण चण्ड
ಸರ್ವಮಂಗಲಮಾಂಗಲ್ಯೆ ಶ್ರೀಧರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಕಡಿಯಾಳಿ ಕ್ಷೇತ್ರದಲ್ಲಿ ನೆಲೆಸಿರತಕ್ಕಂಥವಳು ಲಕ್ಷ್ಮಿಗೆ 3 ರೂಪ, ಶ್ರೀ ಭೂ ದುರ್ಗಾ ಎಂಬುದಾಗಿ. ಅದರಲ್ಲಿ ದುರ್ಗಾ ರೂಪದಲ್ಲಿ ಇಲ್ಲಿ ನಿಂತಿದ್ದಾಳೆ ಲಕ್ಷ್ಮಿ, ಸಾಕ್ಷಾತ್ ಲಕ್ಷ್ಮಿ. ಅವಳು ಮಹಿಷಾಸುರನನ್ನು ಸಂಹಾರ ಮಾಡಿದ್ರಿಂದ ಅವಳಿಗೆ, ಆ ದುರ್ಗೆಗೆ ಮಹಿಷಾಸುಮರ್ದಿನಿ ಎಂಬುದಾಗಿ ಹೆಸರು ಬಂದಿದೆ. ಆದ್ದರಿಂದ ದೇವಸ್ಥಾನ ಕೂಡ ಮಹಿಷಮರ್ದಿನಿ ದೇವಸ್ಥಾನ ಎಂಬುದಾಗಿ ಪ್ರಸಿದ್ಧಿಯಾಗಿದೆ. ಈ ದೇವಸ್ಥಾನಕ್ಕೂ ಕೃಷ್ಣ ಮಠಕ್ಕೂ ಭಾಳ ಸಂಬಂಧ ಇದೆ. ಕೃಷ್ಣ ಮಠದಲ್ಲಿ ಪರ್ಯಾಯ ಕೂತ್ಕೊಳ್ಳೋದಕ್ಕಿಂತ ಮೊದಲು ಪರ್ಯಾಯ ಶ್ರೀಪಾದಂಗಳವರು ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಮಾಡತಕ್ಕಂಥದ್ದು ಒಂದು ಸಂಪ್ರದಾಯವಿದೆ. ಹಾಗೆಯೇ ವರ್ಷಕ್ಕೆ 2 ಬಾರಿ ಅಲ್ಲಿಯ ಕೃಷ್ಣನ ಪ್ರಸಾದ ಇಲ್ಲಿಗೆ ಬಂದು ಇಲ್ಲಿಯ ಪ್ರಸಾದವನ್ನು ತೆಗೆದುಕೊಳ್ತಕ್ಕಂಥ ಸಂಪ್ರದಾಯ ಕೂಡ ಇಲ್ಲಿದೆ. ಹಾಗೆಯೇ ಶ್ರಾವಣ ಮಾಸ, ಸಿಂಹ ಮಾಸದಲ್ಲಿ ವಿಶೇಷವಾಗಿರತಕ್ಕಂತಹ ಪೂಜೆ ಪ್ರತಿನಿತ್ಯವೂ ನಡೆಯುತ್ತದೆ. ಹೀಗೆ ಇಲ್ಲಿ ಬರ್ತಕ್ಕಂಥ ಎಷ್ಟೋ ಜನರು ದೇವಿಗೆ ಒಂದು ಸೀರೆಯನ್ನು ಅರ್ಪಿಸಿದರೆ ಸಾಕು, ಅವರಿಗೆ ಮದುವೆ ಆಗತಕ್ಕಂಥದ್ದು, ಮಕ್ಕಳಾಗತಕ್ಕಂಥದ್ದು, ಹಾಗೆ ಅವರ ಮನೋಭೀಷ್ಟ ಸಿದ್ಧಿ ಆಗಿರತಕ್ಕಂಥದ್ದು ಲೋಕದಲ್ಲಿ ಪ್ರಸಿದ್ಧಿಯಾಗಿದೆ. ನಾನು ಕಡಿಯಾಳಿ ವಾದಿರಾಜ ಉಪಾಧ್ಯಾಯ. ಮಹಿಷಾಮರ್ದಿನಿ ದೇಗುಲದಲ್ಲಿ ಇತ್ತೀಚೆಗೆ ಉಡುಪಿಯ ಪ್ರತಿಷ್ಠಿತ ಉದ್ಯಮಿ ಭಾಸ್ಕರ್ ಶೇರಿಗಾರ್ ಅವರ ನೇತೃತ್ವದಲ್ಲಿ ಕಡಿಯಾಳಿ ಮಹಿಷಾಮರ್ದಿನಿ ದೇವಸ್ಥಾನದಲ್ಲಿ ವೈಭವದ ಚಂಡಿಕಾ ಯಾಗ ನಡೆಯಿತು. ಚಿತ್ತಿ 700 ಆಹುತಿ ಸಮಸ್ತ ದೋಷಗಳಾದ ಪರಿಹಾರದಲ್ಲಿ ದೇವರ ಅನುಗ್ರಹ ನಮಸ್ಕಾರ ನಮಸ್ಕಾರ. ಮಹಾಕಾಳಿ ಮಾ ಸರಸ್ವತಿ ಪ್ರಾರ್ಥನಾ ಸಮರ್ಪಯಾಮಿ. ಸ್ವಾಹ ಮಹಾಕಾಳಿ ನಮಃ ಅವಿ ಓಂ ಭೂ ಸ್ವಾಹ ಊರ್ವಸ್ವ ಸ್ವಾಹ ಪ್ರಜಾಪತಯ ಶ್ರೀ ವಾಸುದೇವಾಯ मनुपत्नाति मानसं स्वाहा ओम वैश्वाच स्वाहा देवना स्वाहा विगुणेश विमन्दुषो स्वाहा
ऋतुवातो यथा न्यायमतारं ते संविदम् उपविष्टौ चक्रतो वैशपार्थिवो स्वाहा ॐ राजोवाच स्वाहा महत्त्वं गतराज्यस्य राज्याज्ञे शुक्रेषु मे जातो वेदाज्ञस्य किमेता मुनि सप्तमा ममत्वाङ्कृतमादो स्वाहा ज्ञानिनो रवे स्वाहा मूढता स्वाहा दुर्गे देवी नमो दुर्गाय नमः दुर्गे देवी नमो दुर्गाय लक्ष्मी दुर्गाय ನಮ್ಮ ದೇವರಿಗೆ ಎಂತ ಮುಖ್ಯಗಳು ನಮೋ ನಮಃ ಕರ್ಮೆಯಿಂದ ಜ್ಞಾನೇಂದ್ರ ಜೋಡಿಸಿದ ಭಗವಂತ ನಮಃ ಪ್ರಪಂಚ ನಮಸ್ಕಾರ ಮಾಡಿಕೊಳ್ಳಿ ಇಡೀ ಜಗತ್ತು ಭಗವಂತನ ಕೈ ವಿಶೇಷವಾದ ನಮ್ಮ ಭಗವಂತನ ಆರಾಧನೆ ಮಾಡ್ತಾರದ ಭಗವಂತನ ಪೂಜೆ ನಾವು ವಿಶೇಷವಾದ ವೃತ್ತಿ ನಮ್ಮ ವಿಶೇಷವಾದ ಭಗವಂತನ ಪೂರ್ಣ ವಂದನ ಪೂರ್ಣ ಐಶ್ವರ್ಯ ಪೂರ್ಣ ಆನಂದ ದೇವರ ಕೃಪೆಯನ್ನು ದೇವರ ಸಂತೋಷ ಕಲಶ ಪ್ರಕಾರವಾದ ಆ ಪ್ರಕಾಶನ ಭಗವಂತೆ ಪ್ರಕಾಶನ ಧನ್ಯವಾದ ಶರೀರ ಮಾತರ ಸತ್ಯ பறந்த கையில் பண்ணுங்க பறந்த கை இது வாயனா ಉಡುಪಿ ಜಿಲ್ಲೆಯಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಪ್ರಸಿದ್ಧತೆಯನ್ನ ಪಡೆದಿರುವ ಭಾಸ್ಕರ್ ಶೇರಿಗರ್ ಅವರು ಸುಮಾರು 7 ವರ್ಷಗಳಿಂದ ಚಂಡಿಕಾ ಯಾಗ ಹಾಗೂ ವಿಶೇಷವಾಗಿ ಚಂಡಿಕಾ ಯಾಗದ ದಿನ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆಯನ್ನ ಕೊಡುತ್ತಾ ಬಂದಿದ್ದಾರೆ.
ಪುದರ್ ಮಾಲಾಶ್ರೀ ಬಂದು ಭಾಸ್ಕರನ ಮಗಲ್ಯಾನ 7 ವರ್ಷದಿಂಚ ಎನ್ನ ಪಪ್ಪ ಸೇವೆ ಕೊರೊಂದಿಲ್ಲೇರು ಅನ್ನ ಖುಷಿ ಇಟ್ಟು 7 ವರ್ಷದಿಂಚಿಲ್ಲ ಕೊರೊಂದಿಲ್ಲೇರು ಎನ್ನ ಪಪ್ಪ ಡೈಲಿ ಬರ್ಪೇರು ಎಂಕಲ್ ಶುಕ್ರವಾರ ಮಾತ್ರ ಪಪ್ಪ ಸಮಾಜ ಸೇವೆ ಮಲ್ಪನ ಎಂಕ ಭಾರಿ ಖುಷಿ ಉಂಡು ಸರ್ ಇಂಚನೆ ಎಡ್ಡೆ ಮಲ್ಪಡ್ ಬಂದು ಐ ವಿಶ್ ನಾನು NM ಪೂಜಾರಿ ಬಂತು ಕಮಲಾಬಾಯಿ ಹೈಸ್ಕೂಲ್ ಮಾಸ್ಟರ್ ಆದಿತ್ತೆ ಹೆಡ್ ಮಾಸ್ಟರ್ ಆದ್ರೆ ರಿಟೈರ್ಡ್ ಆಯ್ತು ಮುರಾಣಿ ನಾನು ಒಂಜಿ 35 ವರ್ಷ నుంచి ಕಡಿಯಾಳಿ ದೇವಸ್ಥಾನ ಅಂತ ಕೈತಲ್ಪನೆ ಇತ್ತನೆ ಕಡಿಯಾಳಿ ದೇವಸ್ಥಾನ ಒಂಜಿ ಪ್ರತಿಷ್ಠವಾಯಿನ ಒಂದು ದೇವಸ್ಥಾನ ಮಸ್ತ್ ಶಕ್ತಿ ದೇವತೆ ನಮ್ಮಿನಗಳಿಗೆ ಎಪ್ಪಲ ಈ ದೇವತೆ ಬುಡಿದು ಪಾರ್ಜಿ ಇದೇ ಮುಟ್ಟ ಅಂಚನೆ ಈ ದೇವತೆ ಈ ಜಾಗ ಈ ಭೂಮಿಗೆ ಈ ಮಣ್ಣಿಗೆ ಮುಲ್ಪ ಎಲ್ಲ ಎಡ್ಡೆ ಮಲ್ಪನೆಗಳೇ ಈ ದೇವತೆ ನಮ್ಮನ್ನು ಆಶೀರ್ವಾದ ಮಾಡ್ಕೊಂಡರು ಭಾಸ್ಕರ ಶೇರಿಗಾರ್ ಕಿಡ್ನಿಯರ್ ದಿಂಚಿಡ್ತಿಲ್ಲ ಈ ದೇವಸ್ಥಾನಕ್ಕೆ ಬರೀತಾರೆ ಮುಲ್ಪದ ಭಕ್ತೆ ಈ ದೇವಿರದಾದ ಆರನ ಜೀವನಟು ಆರನ ಕುಟುಂಬಟು ಮಿತ್ತು ಬರ್ಪಲಿಕ್ಕೆ ಈ ದೇವಿಯೇ ಮಲ್ತನು ಆಯ್ತು ಒಟ್ಟಿಗೂ ಮೇರಿನ ಪ್ರಾಮಾಣಿಕ ಪರಿಶ್ರಮ ಸಮಾಜಗೂ ಈ ಊರಿಗೂ ಆರು ಮಲ್ತನ ಸೇವೆಗೋಸ್ಕರ ಈ ದೇವಿ ಆರನ್ನು ಎಡ್ಡೆ ಮಲ್ತಾರೆ ನಾಲ್ನ ಆರನ್ನು ಎಡ್ಡೆ ಮಲ್ಪಡು ಆರನ ಕುಟುಂಬಕ್ಕೆ ಎಡ್ಡೆ ಕೊರಡು ಈ ಊರುಗಳ ಎಡ್ಡೆ ಆವಡು ದೇವಸ್ಥಾನದ್ದು ನನ್ನ ಅಭಿಪ್ರಾಯ. ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವ ಇವರಿಗೆ ಉದ್ಯಮ ಕ್ಷೇತ್ರದಲ್ಲಿ ಹೆಗ್ಗಳಿಕೆ ಪಡೆಯಲು ಪ್ರಮುಖ ಶಕ್ತಿಯೇ ಮಹಿಷಮರ್ದಿನಿ ದೇವಿ. ಆದ್ದರಿಂದಲೇ ಇವರು ದಿನಂಪ್ರತಿ ದೇವಸ್ಥಾನಕ್ಕೆ ಬಂದು ವಿಶೇಷವಾಗಿ ಪ್ರಾರ್ಥಿಸಿಕೊಳ್ಳುತ್ತಾರೆ. ಬರೀ ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲದೆ ಸಮಾಜಮುಖಿ ಕಾರ್ಯಗಳನ್ನು ಕೂಡ ಇವರು ಮಾಡುತ್ತಾ ಬಂದಿದ್ದಾರೆ. ಮಹಿಷಮರ್ದಿನಿ ದೇವಳಕ್ಕೆ ಚಿಕ್ಕಂದಿನಿಂದಲೂ ಭೇಟಿ ನೀಡುತ್ತಿದ್ದ ಇವರಿಗೆ ಉದ್ಯಮ ನಡೆಸಬೇಕೆಂದು ಪ್ರೇರಣೆ ನೀಡಿದ್ದೇ ಈ ತಾಯಿಯಂತೆ. ಎನ್ನ ಭಾಸ್ಕರ್ ಬಂದದ್ದು ಮೂಲೆ ನಮ್ಮ ಬತ್ತ ಮೂಲೆ ಎಲ್ಲೆಡಿಂಚಿ ಮೂಲೆ ಇಲ್ಲ ತುಂಬ ವರ್ಷಡಿಂಚಿ ಪಂಡ ಒಂಜಿ ಕಾರ್ಯಕ್ರಮ ಎಂಕಲ್ ಕಿಂಜಿ ಪುಟ್ಟಿದಿನೇ ಮೂಲೆ ಕಡಿಯಲ್ಲಿರತ್ತ ಅಂಚೆ ಅದು ಆಯ್ತು ಒಂಜಿ ದೇವಿನ ಒಂಜಿ ಸೇವೆ ಮಾಡ್ಬಿಟ್ಟು ಬಂದು ಒಂದು 7ನೇ ವರ್ಷ ಅನ್ನ ಸಂಬೋಧನೆ ಪೂರ ಫಸ್ಟ್ 4 ವಾರ ಕೊರೊಂದಿತ್ತ ಬಕಿತ್ತೆ 2 ವರ್ಷಡಿಂಚಿ ಒಂದೊಂದು ವಾರ ಕೊರೊಂದಿಲ್ಲ ಅಂಚೆ ಅದು ಮನ ಒಂಜಿ ಏನೋ ಬಂದು ಗೊತ್ತು ದೇವಿನ ಮಿತ್ತು ಒಂಜಿ ಆಸೆ ಈ ಸರಿ ಮಲ್ಪನೊಂದಿನ ಇತ್ತೀಚೆ ಪೂರ ನೋಟು ಬ್ಯಾನ್ ಆಗಿ ಪೂರ ಎಲ್ಲ ಮಾರ್ಕೆಟ್ ಪೂರ ಅಂಚಾನಲ್ಲಿ ಏನನ್ನ ಮಲ್ತದ್ದು ಒಂಜಿ ಸೇವೆ ಮಲ್ಪಡು ಬಂಡ ಆಂಡು ಅಂಚಾದ ಪೂರ ವಿಷಯ ಎಲ್ಲ ದೇವಸ್ಥಾನದಾಗೆಲ್ಲ ಒಂತೆ ಫುಲ್ ಸಪೋರ್ಟ್ ಮಲ್ತಂದ್ರೆ ಸೀನು ಉಪಾಧ್ಯಾಯ ಪೂರ ಬಂದದ್ದು ಅಂಚಾದಾಗೆಲ್ಲ ಪೂರ ಉಪಕಾರಡೆ ಹೆಚ್ಚಿಗೆ ಒಂದು ಎಂಕಲ್ ಮುಂದೆ ಮಲ್ತೊಂದಿಲ್ಲ ನಾವು ಒಂದು 7ನೇ ವರ್ಷ ಅಂಚಾದ ನನ್ನ ದೇವರ ಎಂಚೆ ನಡಪು ತೂಡು ದೇವರ ನಡತಿ ಲೆಕ್ಕ ಕೊರಡು ಬಂದು ಉಂಟು ಅಂಚೆನು ಚೆಂದ ಬೇತೆ ಒಂದಿಲ್ಲ ದೇವಸ್ಥಾನಗಳಂತ ಮಲ್ತೊಂದಿಲ್ಲ ಮನ ಬೇತೆ ಎಲ್ಲ ಕೊರೊಂದಿಲ್ಲ ಕೆಲ ಬತ್ತಿನ ಕೆಲ ಪುರ ಸರಿ ಇಚ್ಚಿನ ಸ್ನೇಹಿತರನ್ನೆಲ್ಲ ಆತ ಕೊರ್ಪ ಅಂಚಾದ ಅಂಚಾದಿಂದ ಮಲ್ತೊಂದಿಲ್ಲ ತುಂಬ ಸಮಾಜ ಸೇವೆ ಎಲ್ಲ ಮಲ್ತೊಂದಿಲ್ಲ ಮೊನ್ನೆ ಅಷ್ಟಮಿ ಪ್ರೋಗ್ರಾಮ್ ಪೂರ ಮಲ್ತ ಅಂಚೆ ಕೃಷ್ಣ ಅಷ್ಟಮಿಗ ಅಂಚಿನ ಪೂರ ಮಲ್ತೊಂದಿಲ್ಲ ಅಂಚಾದ ಪಂಡ ಯಾನೆ ವರ್ಷಲ ಎನ್ನ ಲೆಕ್ಕೊಡೆ ಪಂಡ ಪೂತ ಪೂಜೆದ ಈ ಸರ್ತಿ ಬಣ್ಣ ಮಗನ ಕಡಿಯಲ್ದ ಬಯ್ಯ ಪೂತ ಪೂಜೆ ಉಂಟು ಆಯ್ತು ಲೆಕ್ಕೊಡು ಪೂತ ಶೇರ್ ಪಂಡು ಪಂತೇರು ದೇವ ಕೃಷ್ಣ ಸೀನು ಹೆಬ್ಬಾರು ಪಂಡದು ಅಧ್ಯಕ್ಷರು ಶೇರಾದ ಮಲ್ಪಗ ಬಂತೇರು ಅಂಚಾದು ಅವೇನು ಪೂರೈತೆ ಬಯ್ಯಕ್ಲಿನಿ ಬಾರಿ ಮಲ್ಲ ಕಾರ್ಯಕ್ರಮ ಉಂಡು ಪೂತ ಪೂಜೆ ಉಂಟು ಮಾರಿ ಪಲ್ಲ ಪಂಡ ಇದು ವರ್ಷಕ್ಕೆ ಹೊರ ಹಾಪಿನ ಪೂತ ಪೂಜೆ ಅಂಚಾದು ಐಕ್ಲ ಭಯಂಕರ ರಾತ್ರಿ ಜನಪುರ ಸೇರ್ನಂದ ಜಿಲ್ಲೆ ರಂಚ. ಭಾಸ್ಕರ್ ಶೇರಿಗಾರ್ ಇವರ ನೇತೃತ್ವದಲ್ಲಿ ನಡೆದ ಚಂಡಿಕಾ ಯಾಗಕ್ಕೆ ಇವರ ಕುಟುಂಬ ಮಾತ್ರವಲ್ಲದೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ರು. ಕಡಿಯಾಳಿ ಮಹಿಷಮರ್ದಿನಿ ದೇಗುಲವು ಶಾಂತವಾದ ಪ್ರದೇಶದಲ್ಲಿರುವ ಒಂದು ಸುಂದರ ದೇವಾಲಯ. ದೇವಿಯ ಬಳಿ ಒಮ್ಮೆ ಶ್ರದ್ಧೆಯಿಂದ ತಮ್ಮ ಬೇಡಿಕೆಯನ್ನಿಟ್ಟರೆ ಸಾಕು, ಭಕ್ತರ ಸಕಲ ಇಷ್ಟಾರ್ಥಗಳನ್ನ ಈಡೇರಿಸುವಂತಹ ಮಹಾತಾಯಿ ಈಕೆ. ಆದ್ರಿಂದಲೇ ಈ ದೇವಾಲಯಕ್ಕೆ ದಿನಂಪ್ರತಿ 100 ಭಕ್ತರು ಬಂದು ತಮ್ಮ ಕಷ್ಟಗಳನ್ನ ಹೇಳಿಕೊಂಡು
ವಿಶೇಷವಾಗಿ ಪ್ರಾರ್ಥಿಸಿಕೊಳ್ಳುತ್ತಾರೆ. ಮಹಿಷಾಮರ್ದಿನಿ ದೇವಾಲಯದಲ್ಲಿ ನಡೆದ ಚಂಡಿಕಾ ಯಾಗದ ಪ್ರಯುಕ್ತ ಸೇರಿದಂತಹ ಸಹಸ್ರ ಭಕ್ತರಿಗೂ ಅನ್ನ ಪ್ರಸಾದವನ್ನ ಆಯೋಜಿಸಲಾಗಿತ್ತು. ಇಷ್ಟೊತ್ತು ನೋಡಿದ್ರಲ್ಲ ವೀಕ್ಷಕರೇ, ಕಡಿಯಾಳಿ ಮಹಿಷಮರ್ದಿನಿಯ ಕಾರಣಿಕತೆಯನ್ನ, ವಿಶೇಷತೆಯನ್ನ. ಇದು ಇವತ್ತಿನ ದೈವದೇವರು ಸಂಚಿಕೆ. ಮುಂದೆ ಇಂತಹದೇ ಒಂದು ಸುಪ್ರಸಿದ್ಧ ದೈವಸ್ಥಾನದೊಂದಿಗೆ ನಾವು ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ V4 ನ್ಯೂಸ್. ವಂದನೆಗಳು.